ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಶತಾಯಗತಾಯ ಪ್ರಯತ್ನದಲ್ಲಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕರಾವಳಿಯಲ್ಲಿ ನಿರಂತರ ಪ್ರವಾಸದಲ್ಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದ ಹೈಲೈಟ್ಸ್ ಎಲ್ಲಿದೆ? ಹಿಂದಿನಿಂದಲೂ ಕರಾವಳಿ ಬಿಜೆಪಿಯ ಭದ್ರಕೋಟೆ. ಆದರೆ ಕಳೆದ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿಗೆ ಮಣ್ಣು ಮುಕ್ಕಿಸಿದ್ದ ಕಾಂಗ್ರೆಸ್ ಕರಾವಳಿ ಭಾಗದ ಹೆಚ್ಚಿನ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಗಳಿಸಿತ್ತು. ಇದೀಗ ಮತ್ತೆ ಕರಾವಳಿಯನ್ನು ಬಿಜೆಪಿಯ ಭದ್ರಕೋಟೆ ಮಾಡಲು ಬಿಜೆಪಿ ಹೊರಟಿದ್ದು, ಈ ಮೂಲಕ ರಾಜ್ಯದಲ್ಲಿ ಬಿಜೆಪಿಯನ್ನು ಮರಳಿ ಅಧಿಕಾರಕ್ಕೆ ತರುವಲ್ಲಿ ಶತಾಯಗತಾಯ ಪ್ರಯತ್ನದಲ್ಲಿ ತೊಡಗಿಕೊಂಡಿದೆ. ಅದಕ್ಕಾಗಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕರಾವಳಿಯ ಪ್ರವಾಸದಲ್ಲಿದ್ದು ಇಂದು ಉಡುಪಿಯಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಮೀನುಗಾರರ ಸಮಾವೇಶದ ಬಳಿಕ ಪೇಜಾವರ ಮಠದಲ್ಲಿ ಸಂತರ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇಂದು ಬೆಳಿಗ್ಗೆ ಕೃಷ್ಣ ಮಠದ ಛತ್ರ ಉದ್ಘಾಟಿಸಿದರು. ಬಳಿಕ ಕೃಷ್ಣ ಮಠಕ್ಕೆ ಭೇಟಿಯಾಗಿ ಕೃಷ್ಣನ ದರ್ಶನ ಪಡೆದು ಪರ್ಯಾಯ ಶ್ರೀಗಳ ಆಶೀರ್ವಚನ ಪಡೆದರು. मुझे कोई बात नहीं करनी है. मैं यहाँ स्वामी जी के आशीर्वाद और भगवान श्री कृष्ण के दर्शन के लिए आया था. ये कनकराज का क्षेत्र है. मैं यहाँ आकर बहुत अभिभूत हूँ. कल भी सबके साथ संवाद करने का मौका मिला और आज सुबह 9:12 में से श्री कृष्ण के दर्शन भी स्वामी जी ने कराए. मैं बहुत कृतज्ञ होकर स्वामी जी के चरणों में ಚುನಾವಣೆಯ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ಸಾಮಾಜಿಕ ಜಾಲತಾಣಿಗರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣದಲ್ಲಿ ನಡೆದ ಸಮಾವೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸುಮಾರು 2,000ಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾದರು. ಸಮಾವೇಶ ಉದ್ಘಾಟಿಸಿದ ಅಮಿತ್ ಶಾ ನಂತರ ಉಡುಪಿ ಜಿಲ್ಲಾ ಬಿಜೆಪಿಯ ವೆಬ್ಸೈಟ್ ಅನಾವರಣಗೊಳಿಸಿದರು. ಯಾವ ರೀತಿ ಸಾಮಾಜಿಕ ಜಾಲತಾಣ ಉಪಯೋಗಿಸಬೇಕು ಎನ್ನುವುದರ ಬಗ್ಗೆ ಕ್ಲಾಸ್ ನೀಡಿದರು. ನಂತರ ಶಕ್ತಿ ಕೇಂದ್ರದ ಪ್ರಮುಖರ ಜೊತೆ ಅಮಿತ್ ಶಾ ಸಮಾಲೋಚನೆಯನ್ನು ನಡೆಸಿದರು. ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಗುಡುಗಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನಬಂದಂತೆ ಮಾತನಾಡಿದ್ದಾರೆ. ಈ ದೇಶ ಕಂಡಂತ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಗೊತ್ತಿದ್ರು ಸಹ ಇಡೀ ದೇಶದಿಂದ ಇಡೀ ಶಾಪ ಆಗ್ತಾ ಇದ್ದಾರೆ. ಇವತ್ತು ನಿಮ್ಗೆ ಗೊತ್ತಿದೆ ಯಾವ ರೀತಿ ಗುಂಡಾಗಿ ನಡೀತಾ ಇದೆ. ಸರ್ಕಾರಿ ಕಚೇರಿಯಲ್ಲಿ ಪೆಟ್ರೋಲ್ ಹೆಚ್ಚಿದ ಬಳಿಕ ಬೆಂಕಿ ಹಚ್ಚಿದ ಬೆಳಗ್ಗೆ ವೈದ್ಯ ಬಸವರಾಜ್, ಒಬ್ಬ ಲೂಟಿಗೋರ ಶಾಸಕ, ಅವನ ಬಂಟ ನಾರಾಯಣ ಸ್ವಾಮಿ. ಸಿದ್ದರಾಮಯ್ಯನವರ ನ್ಯಾಯ ಬಂದಿಲ್ಲ ಇನ್ನೂ ಇದುವರೆಗೆ. ಕಾಲು ತಾಕತ್ತಕ್ಕಾಗಿ ನಲ್ಪಾಡ್ ಗ್ಯಾಂಗ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಮೇಲೆ ವಿದ್ಯುತ್ ಮೇಲೆ ಮಾರುಕಟ್ಟೆಗೆ ಹಲ್ಲೆ ಮಾಡುವಂತದ್ದು ನಮ್ಮ ಕಣ್ಮುಂದೆ ಇದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ತಿರುಗನ ಕನಸು. ನಾನು ಪ್ರಧಾನಿಯಾಗಿದ್ರೆ ಸಿದ್ದರಾಮಯ್ಯ ನೀರವ್ ಮೋದಿಯನ್ನ ಓಡಿ ಹೋಗಲು ಬಿಡ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರೇ, ನಿಮ್ಗೆ ನಾಚಿಕೆ ಆಗಬೇಕಾಗಿತ್ತು. ನಿಮ್ಮ ಪಕ್ಕದಲ್ಲಿರುವಂತಹ ಕೊಲೆಗಡಕರನ್ನ, ಲೂಟಿಗೋರನ್ನ ಬಂಧನ ಮಾಡುವಂತಹ ಯೋಗ್ಯತೆ ನಿಮಗಿಲ್ಲ. ಒಟ್ಟಿನಲ್ಲಿ ಅಮಿತ್ ಶಾ ಹವಾ ಕರಾವಳಿಯ ಮಟ್ಟಿಗೆ ಯಶಸ್ವಿಯಾಗಿದೆ. ಅಮಿತ್ ಶಾ ಆಗಮನ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ನೀಡಿದೆ. ಮುಂದಿನ ಚುನಾವಣೆಗೆ ಯಾವ ರೀತಿಯಲ್ಲಿ ಇದರಿಂದ ಯಶಸ್ಸು ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.